ಭಾಷೆಗೆ ವಿಶ್ವಮಾನ್ಯತೆ ಸಿಗಬೇಕಾದ್ರೆ ತುಳು ಸಾಹಿತ್ಯ ಕೃತಿಗಳು ಆಂಗ್ಲ ಭಾಷೆಗೆ ಅನುವಾದವಾಗಬೇಕು ಹಾಗೂ ಪ್ರಕಟಣೆಗಳು ಹೆಚ್ಚಾಗಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಭಿಪ್ರಾಯಪಟ್ಟರು. ನಗರದ ಉರ್ವ ಸ್ಟೋರ್ನಲ್ಲಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಿರಿ ಚಾವಡಿಯಲ್ಲಿ ತುಳುವಿನಿಂದ ಆಂಗ್ಲ ಭಾಷೆಗೆ ಅನುವಾದಗೊಂಡ 3 ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ತುಳು ಸಾಹಿತ್ಯ ಕೃತಿಗಳು ಅನುವಾದಗೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ. ಇದರಿಂದ ತುಳು ಬದುಕಿನ ಸತ್ವ ಮತ್ತು ಸಂಸ್ಕೃತಿ ಹೊರ ಜಗತ್ತಿಗೆ ವಿಸ್ತರಿಸಲಿದೆ. ಒಂದು ಕಾಲದಲ್ಲಿ ತುಳು ಮಾತನಾಡಲು ಹಿಂದೇಟು ಹಾಕುವವರಿದ್ರು, ಆದರೆ ಇಂದು ಪರಿಸ್ಥಿತಿ ಭಿನ್ನವಾಗಿದೆ. ತುಳು ಭಾಷೆಯಲ್ಲಿ ಮಾತನಾಡಲು ಹೆಮ್ಮೆ ಪಡುವ ಹಂತಕ್ಕೆ ಬಂದಿದ್ದೇವೆ ಎಂದ್ರು. ಪ್ರತಿಯೊಂದು ವಾಟ್ಸಪ್ ಉಳ್ಳತುನಾಗ ಅಯ್ಯೋ ನಮ್ಮ ಭಾಷೆದ ದೈನ್ಯತೆನೇ ನನ್ನೆಲ್ಲ 8 ಶೆಡ್ಯೂಲು ಸೇರಿದಿಜೆ ಯಾನ್ ಬಣಿ ಪ್ರೈಮ್ ಮಿನಿಸ್ಟರ್ ಬಂದಾಗಲ ಪಂಡೆ 6 ಪಂಡೇರು ಅವು ಪನೋಡೆ ನಾಕೆಂಡೇರು ಯಾನ್ ಪನ್ಪೆನೆ ಇರು ಉತ್ತರ ಕೊಡ್ಲೇ ಬಿಡ್ಲಿ ಯಾನ್ ಪನ್ಪೆನೆ ಬಂಡೆ ಧರ್ಮಸ್ಥಳ ಪಂಡಿದೆ ಬಿಡಿ ಅಂತ ಸೇರಿಸಿ ಅಲ್ಲ ಏನು ಪಂಡ 6 ಪಂಡೇರು ಮಸ್ತ್ ಸಮಸ್ಯೆ ಉಂಡು ಅವು ಯಾನ್ ಒರಿಯೇ ದತ್ತೊಮ್ಮನ ತೀರ್ಮಾನ ಹತ್ತಂದು ಅರಂಕೆ ಬಾರಿ ಪ್ರೀತಿನ ಪಂಡೇರು ಅಂತ ಒಂಜೇ ಪಾತರ ಪನ್ಪುಂಡ ಇತ್ತೆ 6 ಪನ್ಲೆಕ್ಕ ಬೊಕ್ಕ ಹಿರಿಯಾಕ್ಲು ಪನ್ಲೆಕ್ಕ ವೇದಿಕೆಡು ಒಂದು ಮಾತು ನಮ್ಮ ಭಾಷೆಯ ಬೆಳವಣಿಗೆಗೆ ನಮ್ಮ ಕೊರ್ಪುನ ಚಿತ್ನ ಕೊಡುಗೆ ಅವು ಒಂಜಿ ರೆಡ್ಡತ್ ಮಾತ ರೀತಿಯ ಪ್ರಯತ್ನ ಎಲ್ಲ ನಡಪಡು ದಾಯಬಲ್ಲಿ ನಾನಾ ರೀತಿಯ ಗೊಬ್ಬರ ಪಾಡ್ಗ ಅವು ಸುಂಟನ್ಲಾವು ಹಿದ ಗೊಬ್ಬರಲಾವು ನಮ್ಮ ಇತದ ಆಧುನಿಕ ಗೊಬ್ಬರಲಾವು ಮಾತ ಗೊಬ್ಬರಲ ಪಾಡ್ದು ಬುಳೆ ಎಂಚೆ ಎಡ್ಡೆ ಬರಡ ಬುಳೆ ಫಸಲು ಎಂಚೆ ಎಡ್ಡೆ ಬರಡ ಅಂಚನೆ ತುಳು ಭಾಷೆದ ಬಕ್ಕ ಸಂಸ್ಕೃತಿದ ನಮ್ಮ ನಾಡದ ಬೆಳವಣಿಗೆಗೆ ನಮ್ಮ ಪೂರ ಒಂದು ಪಾಡಿನ ಗೊಬ್ಬರ ಆದ ಪರಿಣಾಮ ಆವಡೊಂದು ಪಂಡದು ಇನ್ನು ಎ ಸಿ ಬಂಡಾರ್ಲನ ನೇತೃತ್ವಡು ಅನೇಕ ಕಾರ್ಯಕ್ರಮ ಭಾರಿ ಉತ್ಸಾಹಡು ಆರು ಮಾಲ್ತೊಂದುಲ್ಲೇರು ಬಂಚಾದ ಆರೆಗ್ಲ ಯಾನು ಅಭಿನಂದನೆ ಪಂಡದು ಮಾತ ಇನಿ ಗಣ್ಯರು ಸೇರಿದು ಇಂಚಿನ ಒಂಜಿ ಪ್ರಕಟಣೆಗೆ ಅನುಕೂಲ ಮಾಲ್ತು ಕೊಡ್ತೀರ ಮಾತಾರೆಗ್ಲ ಶುಭಾಶಯ ಪಂಡದು ಮಾತಾಡ ತುಳು ಅಪ್ಪನ ಬಂದೋಲೆಗಲ ದೇವರ ಅನುಗ್ರಹ ಪಡೆದು ಪ್ರಾರ್ಥನೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ ಆಳ್ವ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದ್ರು. ನಮ್ಮ ತುಳು ಅಪ್ಪೆ ಹೊಸ ಒಂಜಿ ಪಟ್ಟೆ ಸೀರೆ ತುತ್ತುದು ಮೇಯ್ಕ್ ಪೂರ ಬಂಗಾರನ ಸಿಂಗಾರ ಮಲ್ತೊಂದು ಇವಾನುಡು ಕುಲ್ದು ಇಂಗ್ಲೀಷರ್ ನಕ್ಕಲ್ನ ಜಾಲ್ಡ್ ಗತ್ತಡು ಜತ್ತದು ದಾನಗೇನ್ ಬಣ್ಣದ ಲೆತ್ತಿ ಲೆಕ್ಕ ಎಂಚೌಲ್ಲರ ನಿಕ್ಕಲು ಬಂದ ಲೆತ್ತಿ ಲೆಕ್ಕ ಆನಗ ಎಂಚಿನ ಖುಷಿ ಹಾಕೊಂಡು ಅಂಚಿನ ಖುಷಿ ನಂಗೆ ಮಾತ್ರ ಇನಿ ಆವನುಂಡು. ತಂಬರಿ ಮಿತಾಬೆಲ್ ಯಮನಕ್ಕ ಕೆಲಸದ ಮತ್ತು ಕುಣಿತದ ಆಯ್ದ ತುಳು ಹಾಡುಗಳ ಅನುವಾದ, ವೆನ್ ಮೂನ್ ಲೈಟ್ ಈಸ್ ವೆರಿ ಹಾಟ್ ಮತ್ತು ಆಯ್ದ ತುಳು ಜನಪದ ಕಥೆಗಳ ಅನುವಾದ, ದಿ ರೈನ್ ಬಾಯ್ ಬಿಡುಗಡೆಗೊಂಡ ಅನುವಾದ ಕೃತಿಗಳಾಗಿವೆ. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ BA ವಿವೇಕ್ ರೈ, ದೆಹಲಿಯ JNU ಕನ್ನಡ ಅಧ್ಯಯನ ಪೀಠದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿನೆಲೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ AC ಬಂಡಾರಿ, ತುಳು ಕೃತಿಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ ಪ್ರೊಫೆಸರ್ B ಸುರೇಂದ್ರ ರಾವ್, ಪ್ರೊಫೆಸರ್ K ಚಿನ್ನಪ್ಪಗೌಡ ಹಾಗೂ DK ಚೌಟ, ಆಕೃತಿ ಆಶ್ರಯದ ಪ್ರಕಾಶನದ ಕಲ್ಲೂರು ನಾಗೇಶ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ B ಚಂದ್ರಹಾಸ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.